ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರ ಮುಖೇರರು ನಕಲಿ ದಾಖಲೆಯನ್ನ ಸೃಷ್ಟಿಸಿ ಪರಿಶಿಷ್ಟ ಜಾತಿಯ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದ ಪ್ರಕರಣವನ್ನು ವಿರೋಧಿಸಿ ಮಂಗಳೂರು ತಾಲೂಕು ಮುಖೇರ ಸಂಘದ ನೇತೃತ್ವದಲ್ಲಿ ವಿವಿಧ ದಲಿತ ಸಂಘಟನೆಗಳಿಂದ ತಹಶೀಲ್ದಾರ್ ಕಚೇರಿ ಸಮೀಪ ಪ್ರತಿಭಟನೆ ನಡೆಸಿದರು. ಮಂಗಳೂರು ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮಂಗಳೂರು ತಾಲೂಕು ಮುಖೇರ ಸಂಘದ ಅಧ್ಯಕ್ಷ ಸೀತಾರಾಮ್ ಕೊಂಚಾಡಿಯವರು, ಅಸ್ಪೃಶ್ಯ ಮೊಗೇರ ಜಾತಿಯವರಿಗೆ ನೀಡುತ್ತಿರುವ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಇತರರಿಗೆ ಮತ್ತು ರಾಜ್ಯದ ಹಿಂದುಳಿದ ಜಾತಿ ಪಟ್ಟಿಯ ಪ್ರವರ್ಗ 1ರ ಮೀನುಗಾರರ ಮೊಗೇರರಿಗೆ ನೀಡುತ್ತಿರುವುದು ಸಂವಿಧಾನ ಹಾಗೂ ದೇಶದ ಮೀಸಲಾತಿ ಕಾನೂನಿಗೆ ಮಾಡಿದ ದ್ರೋಹ ಎಂದು ಆಕ್ಷೇಪಿಸಿದರು. 1976ರ ತನಕ ಮುಖೇರ ಬಾಂಧವರು ಪರಿಶಿಷ್ಟಕ್ಕೆ, ಅಸ್ಪೃಶ್ಯತೆಗೆ ಹಾಗೂ ಶಿಕ್ಷಣಕ್ಕೆ ಸಮಾಜದಿಂದ ವಂಚಿತರಾದ ನಾವು ಈ ಮೀಸಲಾತಿ ಸೌಲಭ್ಯದಿಂದ ನಮ್ಮ ಸಮಾಜದ ಮಕ್ಕಳಿಗೆ ಶಿಕ್ಷಣ ಹಾಗೂ ಸಾಮಾಜಿಕ ನ್ಯಾಯದಿಂದ ನಾವೊಂದು ಬದುಕನ್ನು ಕಟ್ಟಿಕೊಂಡು ಬಂದಿದ್ದೇವೆ 1976ರ ತನಕ. ಈ ವಿಷಯದಲ್ಲಿ ಸರ್ಕಾರವು ನಮ್ಮ ಶಿಕ್ಷಣ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡುವಂತೆ ಈ ಮೀಸಲಾತಿ ಬರೀ ಮುಖೇರರಿಗೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದ ಜನರಿಗೆ ಹಾಗೂ ಗಡಿನಾಡು ಕಾಸರಗೋಡು ಭಾಗದ ಜನರಿಗೆ ಮಾತ್ರ ಸೀಮಿತವಾಗಿತ್ತು. ನಮ್ಮ ಇಲ್ಲಿಯ ಜನರು ಹೋಗಿ ಜಿಲ್ಲೆಯ ಹಲವಾರು ಕಡೆ, ರಾಜ್ಯದ ಹಲವಾರು ಕಡೆ ಹೋಗಿ ವಾಸ್ತವ್ಯವಾಗಿದ್ದರು. ಇದನ್ನು ಮನಗಂಡ ಸರ್ಕಾರ ಈ ಮೀಸಲಾತಿ ಸೌಲಭ್ಯ ನಿರ್ಬಂಧ ಏರಿ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿಗೆ ಮಾತ್ರ ಸೀಮಿತರಾಗಿದ್ದರೆ ಬಾಕಿ ಕಡೆ ಹೋಗಿ ಉದ್ಯೋಗಕ್ಕೆ ಅಥವಾ ವಿದ್ಯಾಭ್ಯಾಸಕ್ಕೆ ಹೋದ ರಾಜ್ಯದ ವಿವಿಧ ಕಡೆಯಲ್ಲಿ ಅಥವಾ ರಾಜ್ಯದ ಇತರ ಕಡೆಯಲ್ಲಿ ಇರುವಂಥ ಜನರಿಗೆ ಇದರಲ್ಲಿ ಕಷ್ಟವಾಗ್ತದೆ ಅಂತ ಹೇಳಿ 1976ರಲ್ಲಿ ಕೇಂದ್ರ ಸರ್ಕಾರವು ನಿರ್ಬಂಧನೆಯನ್ನು ಅಂದರೆ ಕ್ಷೇತ್ರ ನಿರ್ಬಂಧನೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೊಡಗಿಯಲ್ಲಿ ಮುಖೇರ ಜಾತಿ ಸರ್ಟಿಫಿಕೇಟನ್ನು ಅಸ್ಪೃಶ್ಯ ಪರಿಶಿಷ್ಟ ಜಾತಿಗೆ ಕೊಡುವುದನ್ನು ಬೇರೆ ಅವರ ವಾಸ್ತವ್ಯ ಕಡೆಯಲ್ಲಿ ಕೊಡಬಹುದು ಅಂತ ಒಂದು ನಿರ್ಬಂಧನವನ್ನು ತೆಗೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಸಂಚಾಲಕ ಎಂ ದೇವದಾಸ್ ಅವರು ಮಾತನಾಡಿ, ಮೀಸಲಾತಿ ದಲಿತರ ಹಕ್ಕು ವಿನಃ ಭಿಕ್ಷೆಯಲ್ಲ ಎಂದರು. ಅಂಬೇಡ್ಕರ್ ಅವರು 1950ರಲ್ಲಿ ಸಂವಿಧಾನವನ್ನು ದೇಶಕ್ಕೆ ಸಮರ್ಪಣೆಯ ವೇಳೆ ದೇಶದಲ್ಲಿ ಸಾಮಾಜಿಕ ಆರ್ಥಿಕ ಸಮಾನತೆ ನಿವಾರಣೆಯಾಗದೆ ಸಂವಿಧಾನ ಅರ್ಥಪೂರ್ಣವಾಗದು ಎಂದು ಅವರು ಹೇಳಿದರು. ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950 ಜನವರಿ 26ರಂದು ಸಂವಿಧಾನವನ್ನು ಅವರು ಸಮರ್ಪಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ಏನಂದರೆ ಈ ದೇಶದಲ್ಲಿ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ನಾನು ರಾಜಕೀಯವಾದಂಥ ಹಕ್ಕನ್ನು ನೀಡಿದ್ದೇನೆ. ರಾಜಕೀಯ ಹಕ್ಕಂದರೆ ಮತದಾನದ ಹಕ್ಕು. ಆದರೆ ಸಾಮಾಜಿಕ ಮತ್ತು ಆರ್ಥಿಕವಾದಂಥ ಈ ಅಸಮಾನತೆ ಇದೆಯಲ್ಲ, ಅದು ಆದಷ್ಟು ಬೇಗ ನಿವಾರಣೆ ಆಗದೆ ಹೋದರೆ ಈ ದೇಶದ ಸಂವಿಧಾನ ಅರ್ಥಪೂರ್ಣ ಆಗಲ್ಲ. ಹಸಿದ ಜನ ಈ ಸಂವಿಧಾನದ ವಿರುದ್ಧ ಬಂಡಾಯ ಹೇಳ್ತಾರೆ. ಇವತ್ತು ಈ ದೇಶಕ್ಕೆ ಸಂವಿಧಾನ ಜಾರಿಯಾಗಿ ಸುಮಾರು 70 ವರ್ಷ ಜಾರಿಯಾಯಿತು. ಸ್ವಾತಂತ್ರ್ಯ 75 ವರ್ಷ ಆಯಿತು. ಇವತ್ತು ಮೀಸಲಾತಿ ಎಂಬ ವಿಚಾರದ ಬಗ್ಗೆ ಯೋಚನೆ ಮಾಡುವಾಗ ಈಗಾಗಲೇ ನಮ್ಮ ಹಿರಿಯ ಮುಖಂಡರಾದಂಥ ಸೀತಾರಾಮ್ ಕೊಂಚಾಡಿ ಅವರು ಹೇಳಿದ್ದಾರೆ, ಮೀಸಲಾತಿ ಎಂಬುದೇನು ಭಿಕ್ಷೆ ಅಲ್ಲ. ಈ ದೇಶದಲ್ಲಿ ದಲಿತರು, ಹಿಂದುಳಿದ ವರ್ಗಗಳಿಗೆ ಸಾವಿರಾರು ವರ್ಷ ಶಿಕ್ಷಣ, ಉದ್ಯೋಗ, ಸಮಾನತೆ ನಿರಾಕರಣೆ ಆಗಿದೆ. ಅದಕ್ಕೆ ಆಗಬೇಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಮೀಸಲಾತಿಯನ್ನು ಸಂವಿಧಾನಬದ್ಧವಾಗಿ ನಮಗೆ ನೀಡಿದ್ದಾರೆ. ಸಂವಿಧಾನದ ವಿಧಿ 16ರ ಪ್ರಕಾರ ಎಲ್ಲರಿಗೂ ಉದ್ಯೋಗದಲ್ಲೂ ಮತ್ತು ಎಲ್ಲ ಸವಲತ್ತುಗಳು ಸಮಾನವಾದ ಅವಕಾಶ ಸಿಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೆ ಪ್ರಕಾರ ಸಂವಿಧಾನದ ವಿಧಿ 16ರ ಪ್ರಕಾರ ಇದೆ. ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಎಸ್ಪಿ ಆನಂದ, ಅಶೋಕ್ ಕೊಂಚಾಡಿ, ಗಿರಿಯಪ್ಪ ಎಸ್, ಹರೀಶ್ ಪಣಂಬೂರು, ನಾರಾಯಣ್ ಉಳ್ಳಾಲ್, ಸದಾನಂದ ಪೋಂದೇಲ್, ರಮೇಶ್ ಕೊಂಚಾಡಿ, ಜಗದೀಶ್ ಪಾಂಡೇಶ್ವರ, ಸುಧಾಕರ್ ಬೋಳೂರು, ರಮೇಶ್ ಕಾಬೂರು, ರಾಕೇಶ್ ಕುಂದರ್, ಪ್ರೇಮ್ ಬಳ್ಳಾಲ್ಪಾಗ್, ರುಕ್ಮಯ್ಯ ಆಮೀನ್, ಗೀತಾ ಕರಂಪಾರು, ಪದ್ಮನಾಭ್ ನರಿಂಗಾನ, ಶಿವಾನಂದ್ ಬಳ್ಳಾಲ್ಪಾಗ್ ಭಾಗವಹಿಸಿದ್ರು. ಪ್ರತಿಭಟನೆಯ ಬಳಿಕ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಲಾಯಿತು.